ಕೊಚ್ಚಿಯಿಂದ 10 ಜನ ಸ್ನೇಹಿತರು ಕೊಡೈಕೆನಾಲ್ಗೆ ಹೋಗುತ್ತಾರೆ. ಕಮಲ್ ಹಾಸನ್ ಅಭಿನಯದ ಗುಣ ಚಿತ್ರದಲ್ಲಿನ ಗುಹೆಗಳನ್ನು ನೋಡಲೆಂದು ತೆರಳುತ್ತಾರೆ. ನಿರ್ಬಂಧಿತ ಪ್ರದೇಶ ಎಂದು ಗೊತ್ತಿದ್ದರೂ ಆಳವಾದ ಗುಹೆಗಳನ್ನು ಪ್ರವೇಶಿಸುತ್ತಾರೆ. ಆದರೆ ಸ್ನೇಹಿತನೊಬ್ಬ ಆಕಸ್ಮಿಕವಾಗಿ ಆಳವಾದ ಕಣಿವೆಯಲ್ಲಿ ಬೀಳುತ್ತಾನೆ. ಉಳಿದ ಸ್ನೇಹಿತರು ಅವನನ್ನು ಹೇಗೆ ಹೊರಗೆ ಕರೆತಂದರು ಎಂಬುದು ಮಂಜುಮಲೆ ಬಾಯ್ಸ್ ಸಿನಿಮಾದ ಕತೆ. 2006ರಲ್ಲಿ ನಡೆದ ಈ ಘಟನೆಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಿಸಲಾಯಿತು ಮತ್ತು ಸಿಕ್ಕಾಪಟ್ಟೆ ಹಿಟ್ ಕೂಡ ಆಯಿತು. ಇದೇ ಸಿನಿಮಾದಲ್ಲಿ ನಡೆದಿರುವಂತೆಯೇ ಇದೀಗ ತುಮಕೂರಿನ ಯುವತಿಯೊಬ್ಬಳು ಸಾವನ್ನಪ್ಪಿದ್ದು ಬಂದಿದ್ದಾಳೆ. ನಿನ್ನೆ ತುಮಕೂರು ನಗರದ ಸಮೀಪದ ಮಂದಾರಗಿರಿ ಬೆಟ್ಟದಲ್ಲಿನ ತಪ್ಪಲಿನಲ್ಲಿರುವ ಮೈದಾಳ ಕೆರೆ ಕೋಡಿಯಲ್ಲಿ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿದ್ದ ವಿದ್ಯಾರ್ಥಿನಿ ಹಂಸ ಕೆಳಕ್ಕೆ ಬಿದ್ದು ಕಾಣೆಯಾಗಿದ್ದಳು. ಸಂಜೆಯಾದರೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಅಪಾಯಕ್ಕೆ ಸಿಲುಕಿರುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಅಲ್ಲದೆ ಒಂದು ಹಂತದಲ್ಲಿ ಹಂಸ ಸತ್ತೇ ಹೋಗಿದ್ದಾಳೆ ಎಂದು ಭಾವಿಸಲಾಗಿತ್ತು. ಆದರೆ ಅದೃಷ್ಟವಶಾತ್ ಹಂಸ ಬದುಕಿದ್ದಾಳೆ. ಪೊಟರೆಯಲ್ಲಿ ಸಿಲುಕಿಕೊಂಡಿದ್ದ ಆಕೆಯನ್ನು ಇದೀಗ ರಕ್ಷಣೆ ಮಾಡಲಾಗಿದೆ. ಗುಬ್ಬಿ ತಾಲೂಕಿನ ಶಿವಪುರದ ಸೋಮನಾಥ್ ಎಂಬವರ ಪುತ್ರಿ ಹಂಸ ಸ್ನೇಹಿತರೊಂದಿಗೆ ಮೈದಾಳ ಕೆರೆ ನೋಡಲು ತೆರಳಿದ್ದರು. ಈ ವೇಳೆ ಕೋಡಿಯಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ಕಾಲು ಜಾರಿ ಬಿದ್ದಿದ್ದರು. ನೀರಿನಲ್ಲಿ ಜಾರಿ ಕಲ್ಲಿನ ಪೊಟರೆಯಲ್ಲಿ ಸಿಲುಕಿದ್ದರು. ಸ್ಥಳಕ್ಕೆ ಖ್ಯಾತಸಂದ್ರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ನಿನ್ನೆ ಸಂಜೆಯಿಂದಲೇ ಕಾರ್ಯಾಚರಣೆ ಆರಂಭಿಸಿದ್ದರು. ರಾತ್ರಿಯಾದರೂ ಆಕೆ ಪತ್ತೆಯಾಗಿರಲಿಲ್ಲ. ಕೆರೆ ಕೋಡಿ ನೀರನ್ನು ಬೇರೆಡೆಗೆ ಡೈವರ್ಟ್ ಮಾಡಿ ಕಾರ್ಯಾಚರಣೆ ಆರಂಭಿಸಿದರು. ಸತತ 12 ಗಂಟೆಗಳ ಕಾರ್ಯಾಚರಣೆ ಬಳಿಕ ಕೊನೆಗೂ ಹಂಸ ಬದುಕುಳಿದಿದ್ದಾರೆ. ಹಂಸ ಸಾವನ್ನು ಗೆದ್ದು ಬಂದಿದ್ದಾರೆ. ಈ ಒಂದು ಘಟನೆ ಮಂಜುಮಲೆ ಬಾಯ್ಸ್ ಸಿನಿಮಾದ ಘಟನೆಯನ್ನು ನೆನಪಿಸಿದೆ. ಬಟ್ಟೆ 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 ಮೈದಾಳ ಕೆರೆ ಹತ್ತಿರ ಸಾಯಂಕಾಲ ಅರೌಂಡ್ 3 to 3:30 ಮಧ್ಯದಲ್ಲಿ ಹಂಸ ಅನ್ನೋ ಬಿ.ಟೆಕ್ ಓದ್ತಾ ಇರುವ ಹುಡುಗಿ ಅರೌಂಡ್ 19 ಇಯರ್ಸ್ ಏಜ್ ಅವರ ಸ್ನೇಹಿತರ ಜೊತೆ ಕೆರೆ ಹತ್ರ ಹೋಗುವಾಗ ಅಲ್ಲಿ ಕೋಡಿ ಬಿದ್ದಿದೆ. ಸೊ ಮುಂಭಾಗ ಹೋಗಿ ಆ ನೀರಲ್ಲಿ ಬಿದ್ದು ಅವರು ಈ ಕಳ್ಳು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದರು. ಸೊ ಇಮಿಡಿಯೇಟಾಗಿ ನಮ್ಮ ಫೈರ್ ಫೋರ್ಸ್ ಮತ್ತು ಪೊಲೀಸ್ ಮತ್ತು ಅಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಯಾರಿದ್ದಾರೆ ಅವರೆಲ್ಲ ಅಲ್ಲಿ ಸ್ಪಾಟ್ಗೆ ಹೋಗಿ ನೀರು ಸ್ಯಾಂಡ್ ಬ್ಯಾಗ್ಸ್ ಹಾಕಿ ನೀರೆಲ್ಲ ನಿಲ್ಲಿಸಿ ಹುಡುಕೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲಾಸ್ಟ್ ನೈಟ್ ಹುಡುಕಿದ್ರೂ ಏನೂ ಕಂಡು ಬಂದಿಲ್ಲ. ಇವತ್ತು ಬೆಳಗ್ಗೆ ನೀರು ನಿಂತಾದ ಮೇಲೆ ಅಲ್ಲಿ ಇರುವ ಕಲ್ಲು ತೆಗೆಯುವಾಗ ಹುಡುಗಿ ಜೀವಂತ ಸಿಕ್ಕಿದ್ದಾರೆ. ಸೊ ಇಮಿಡಿಯೇಟಾಗಿ ಆ ಹುಡುಗಿಯನ್ನು ಕರ್ಕೊಂಡು ಫಸ್ಟ್ ಏಡ್ ಕೊಡಿಸಿ ಈಗ ಹಾಸ್ಪಿಟ್ಲಲ್ಲಿ ಸ್ಟೇಬಲ್ ಆಗಿದ್ದಾರೆ. ಆ್ಯಂಡ್ ಇಂಥ ಘಟನೆಗಳು ಆಗದಂಗೆ ನೋಡ್ಕೊಳ್ಳೋಕ್ಕೆ ಈಗ ಅಲ್ಲಿ ಆ್ಯಕ್ಸಸ್ ರೆಸ್ಟ್ರಿಕ್ಟ್ ಮಾಡಿದ್ವಿ. ಕೋಡಿ ಬಿದ್ದು ನೀರು ಜಾಸ್ತಿ ಹೋಗ್ತಾ ಇರೋದ್ರಿಂದ ಯಾವುದೇ ಪಬ್ಲಿಕ್ನಲ್ಲಿ ಈಗ ಅಲೌ ಮಾಡಲ್ಲ ಅಂತ ತಿಳಿಸು ಅಲ್ಲಿ ಒಂದು ಪಿಕೆಟ್ ಹಾಕಿ ಸೆಕ್ಯೂರ್ ಮಾಡಿ ಇರಲ್ಲ. ಸೊ ಐಡಿಯಾ ಇರಲ್ಲ. ಸೊ ಅಂಥ ವಿಚಾರದಲ್ಲಿ ಜನರು ಅಲ್ಲಿ ಹೋಗದಂಗೆ ಇರಬೇಕು. ನಮ್ಮ ಇಡೀ ಡಿಸ್ಟ್ರಿಕ್ಟಲ್ಲಿ ಒಂದು ಮೋರ್ ದ್ಯಾನ್ 1000 ಲೇಕ್ಸ್ ಇದ್ದಾವೆ. ಸೊ ಇಷ್ಟು ಲೇಕ್ಸ್ಗೆ ನಾವು ಎಲ್ಲ ಹೋಗಿ ಸೆಕ್ಯೂರಿಟಿ ಮಾಡೋದು ಕಷ್ಟ. ಬಟ್ ಆದರೂ ನಮ್ಮ ಅವ್ರ ಬೀಟ್ ಪೊಲೀಸರಿಗೆ ಆವಾಗ ಹೋಗಿ ಅಲ್ಲಿ ಚೆಕ್ ಮಾಡ್ತಾ ಇರೋಕ್ಕೆ ತಿಳಿಸಿದ್ದೀವಿ. ಜೊತೆಗೆ ದೊಡ್ಡ ದೊಡ್ಡ ಕೆರೆಗಳು, ಅಮಾನಿ ಕೆರೆ, ಈ ಮೈದಾಳ ಕೆರೆ, ಈ ಥರ ದೊಡ್ಡ ಕೆರೆಗಳು ಏನೇನಿದ್ದಾವೆ ಅಲ್ಲಿ ಕಂಟಿನ್ಯೂಸ್ ಆಗಿ ಪಿಕೆಟ್ ಹಾಕಿ ಈ ಥರ ಜನರು ಏನು ಆಗದಂಗೆ ನೋಡ್ಕೊಳ್ಳೋಕ್ಕೆ ತಿಳಿಸ್ತಿದ್ದೀವಿ. ಆ್ಯಂಡ್ ಜೊತೆಗೆ ಸಾರ್ವಜನಿಕರನ್ನು ತಿಳಿಸೋದು, ನಮ್ಮ ಈ ಸ್ಕೂಲ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ಗೆ ತಿಳಿಸೋದು ಏನೆಂದರೆ
ಅವರವ್ರ ಮಕ್ಕಳನ್ನು ಈ ಕೆರೆಗಳ ಹತ್ರ ಹೋಗದಂಗೆ ಅವ್ರು ನೋಡ್ಕೊಳ್ಬೇಕು. ಗಟ್ಟಿ ವಾರ್ನಿಂಗ್ ಇರಿಸಿ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟು ಅವ್ರನ್ನು ಹೋಗದಂಗೆ ಮಾಡಬೇಕಾಗುತ್ತೆ. ಸರ್, ಇದು ಇವತ್ತು ನೀವು ಹೋಗಿದ್ರಿ ರೆಸ್ಕ್ಯೂ ಆಪ್ರೇಷನ್ಸಲ್ಲಿ, ನೀವು ಆಪ್ರೇಷನ್ಸಲ್ಲಿ ಇದ್ರಿ. ಏನು ಅನಿಸ್ತು ಸರ್ ಅಲ್ಲಿ ಆ ಟೈಮಲ್ಲಿ? ಎಲ್ಲರಿಗೂ ಕೂಡ ಬಹುತೇಕ ಖಚಿತ ಆಗಿತ್ತು ಶಿ ಇಸ್ ಡೆಡ್ ಅಂತ. ಆ ಟೈಮಲ್ಲಿ ಬದುಕಿದ್ದಾಳೆ ಅಂತ ಅದು ನಾನು ಖುದ್ದು ಅಲ್ಲಿ ಹೋಗಿ ನೋಡುವಾಗ ನನಗೂ ಅದು ಆಶ್ಚರ್ಯ ಅನಿಸಿತ್ತು. ಮೊದಲ ನಾನು ಅವರು ಸರ್ವೈವ್ ಆಗೋದು ಭಾಳ ಕಷ್ಟ ಅಂತ ಅಂದ್ಕೊಂಡಿದ್ವಿ. 12 ಗಂಟೆ ಪಾಸ್ ಆಗಿದೆ. ಸೊ ಈಗ ಅಂತ ಅಂದ್ಕೊಳ್ಳುವಾಗ ಬಟ್ ಅಲ್ಲಿ ಕಲ್ಲು ಇರುವುದು, ಅದು ನ್ಯಾಚುರಲ್ ರಾಕ್ ಫಾರ್ಮೇಷನ್ ಇರುವುದು. ಸೊ ಕಲ್ಲಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಹೆಣ್ಮಕ್ಳಿಗೆ ಗಾಳಿ ಬರೋಕ್ಕೆ ಅವಕಾಶ ಇತ್ತು ಅಲ್ಲಿ. ಆಗಿರೋದ್ರಿಂದ ಆ ಹುಡುಗಿ ಸರ್ವೈವ್ ಆಗಿದ್ದಾರೆ. ಆ್ಯಂಡ್ ಐ ಅಪ್ರಿಷಿಯೇಟ್ ಗರ್ಲ್ಸ್ ಬ್ರೇವರಿ ಆಲ್ಸೋ. ಅವರು ಇಡೀ ರಾತ್ರಿ ಭಯ ಬಿದ್ದಂಗೆ ಅಲ್ಲಿ ಧೈರ್ಯವಾಗಿ ಇದ್ದರು. ಆ್ಯಂಡ್ ಅಲ್ಲಿ ವಾಟರ್ ಸೌಂಡು ಭಾಳ ಹೆಚ್ಚಾಗಿ ಬರ್ತಾ ಇತ್ತು. ಸೊ ಆಗಿರೋದ್ರಿಂದ ಆ ಹುಡುಗಿ ಏನಾದರೂ ಹೇಳಿದ್ರೂ ಕೇಳೋಕ್ಕೆ ಅವಕಾಶ ಕಡಿಮೆ ಇತ್ತು. ಬಟ್ ಆದರೂ ಅವರು ಧೈರ್ಯವಾಗಿ ಇರೋದ್ರಿಂದ ನಮ್ಮವರು ಇಮಿಡಿಯೇಟಾಗಿ ಭಾಳ ಕ್ವಿಕ್ಕಾಗಿ ರೆಸ್ಪಾಂಡ್ ಆದರು. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋ ನೀರು ನಿಂತಿಸಿ ಕಡಿಮೆ ಮಾಡಿ ಆಮೇಲೆ ಕಲ್ಲು ತೆಗಿಬೇಕಾಗಿರೋದು. 2-3 ಸಾರಿ ನಮ್ಮವರು ಒಳಗೆ ಹೋಗೋಕ್ಕೆ ಟ್ರೈ ಮಾಡಿದ್ರೂ ಅವರಿಗೆ ಸರ್ವೈವ್ ಆಗೋದು ಭಾಳ ಕಷ್ಟ ಆಗಿರುವಂಥ ಘಟನೆ ಇತ್ತು ಅಲ್ಲಿ. ಬಟ್ ಆದರೂ ನಮ್ಮವರು ನೀರು ಕಡಿಮೆ ಮಾಡಿ ಎಲ್ಲ ಕಡು ತೆಗೆದಾದ ಮೇಲೆ ಆ್ಯಂಡ್ ಶೀ ಈಸ್ ಆಲ್ಸೋ ಸ್ಟ್ರಾಂಗ್ ಎನಫ್. ಅವರು ಅಲ್ಲೇ ಸ್ಟ್ರಾಂಗ್ ವಿಲ್ ಜೊತೆ ಅಲ್ಲಿದ್ದರು, ಆಮೇಲೆ ಸರ್ವೈವ್ ಆಗಿ ಬಂದರು. ಇದು ನಮಗೂ ಒಂದು ಥರ ದೊಡ್ಡ ಆಶ್ಚರ್ಯವಾದ ವಿಚಾರ. And I appreciate fire department and police department and local administration ಕ್ವಿಕ್ಕಾಗಿ ರೆಸ್ಪಾಂಡ್ ಆಗಿ ಒಬ್ಬ ಜೀವನೂ ಉಳಿಸಿದೆ.